ಮಳೆ ಆರ್ಭಟಕ್ಕೆ ರಸ್ತೆ ಕೊಚ್ಚಿ ಹೋಗಿ ರಸ್ತೆ ಸಂಪರ್ಕ ಕಡಿದು ಸಾಕಷ್ಟು ತಿಂಗಳುಗಳೇ ಕಳೆದರೂ ಇನ್ನೂ ದುರಸ್ತಿ ಮಾಡದೆ ಹಾಗೆ ಬಿಡಲಾಗಿದ್ದು, ಈ ಸಂಬಂಧ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ರಸ್ತೆಯಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಶಾಲೆ ಹಾಗೂ ಅವಶ್ಯಕ ವ್ಯವಹಾರಕ್ಕೆ ಪ್ರಯಾಣಿಸುತ್ತಾರೆ. ಆದರೆ ರಸ್ತೆ ಸಂಪರ್ಕ ಕಡಿದು ಹೋದ ಪರಿಣಾಮ ಇದೀಗ 10 ಕಿಲೋಮೀಟರ್ ಸುತ್ತು ಬಳಸಿ ಬರುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಕೊರಟಗೆರೆ ತಾಲೂಕಿನ ತೀತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಬಗನಹಳ್ಳಿ ಗ್ರಾಮದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 6 ತಿಂಗಳ ಹಿಂದೆ ಆಶ್ಲೇಷ, ಸ್ವಾತಿ ಮತ್ತು ವಿಷಾತಿ ಮಳೆಯ ಅಬ್ಬರಕ್ಕೆ ತಾಲೂಕಿನ ಬಹುತೇಕ ಕೆರೆಗಳು ಭರ್ತಿಯಾಗಿತ್ತು. ಯಲೆರಾಂಪುರ ಮತ್ತು ತೀತ ಕೆರೆಗಳು ಕೋಡಿ ಬಿದ್ದು ಹೆಚ್ಚಿನ ನೀರು ರಭಸವಾಗಿ ಜಲಮಂಗಲಿ ನದಿಯ ಮೂಲಕ ಹರಿದು ತುಂಬಗನಹಳ್ಳಿ ಹಾಗೂ ತೀತಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ತುಂಬಗನಹಳ್ಳಿ ಟಿ ವೆಂಕಟಪುರ ಸಂಪರ್ಕ ಕಲ್ಪಿಸುವ ರಸ್ತೆ, 2 ರಸ್ತೆಗಳು ಮಳೆಯ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಘಟನೆ ನಡೆದು 10 ತಿಂಗಳು ಕಳೆದರೂ ಈವರೆಗೆ ರಸ್ತೆಯನ್ನು ಸರಿಪಡಿಸುವ ಬಗ್ಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ತುಂಬಗನಹಳ್ಳಿ ಗ್ರಾಮದಲ್ಲಿ ತೀತ ಜಲಾಶಯ ಕೋಡಿ ಬಿದ್ದಿರೋದ್ರಿಂದ ಸ್ಕೂಲ್ ಮಕ್ಕಳು ಎಲ್ಲ ಇದ್ರಲ್ಲೇನೆ ಅಡ್ಡಾಡೋದ್ರಿಂದ ದಾರಿಗಳೆಲ್ಲ ಇದಾಗಿರೋದ್ರಿಂದ ಆ ದಾರಿನ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. 9ನೇ ತರಗತಿ. ಇವಾಗ ನಾವು ಹಿಂಗೆ 3 ಕಿಲೋಮೀಟ್ರಲ್ಲಿ ಓದ್ತಿದ್ವಿ. ಇವಾಗ 10 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು ಹಳ್ಳ ಬಂದಿದ್ದರಿಂದ. ಅದಕ್ಕೆ ರೋಡು ರೆಡಿ ಮಾಡಿಸ್ರಿ ಅಂತ ಕೋರ್ಕೊಳ್ತೀವಿ. ಅಲ್ಲ, ರಸ್ತೆ ಏನಾಯ್ತು? ಹಳ್ಳ ಬಂದು ಮರ ಗಿಡ ಕಟ್ಟಿ ಹೊರಟೋಗಿ. ತುಂಬಗನಹಳ್ಳಿ ಗ್ರಾಮಸ್ಥರು ನಾವೆಲ್ಲ ಮನವಿ ಮಾಡ್ಕೊಳ್ಳೋದೇನೆಂದರೆ, ತೀತಾದಿಂದ ತುಂಬಗನಹಳ್ಳಿಗೆ ಹಾಲಿ ಹಿಂದೆ ನಕಾಶೆಯಲ್ಲಿ ರಸ್ತೆ ಇದ್ದು, ಆ ನಕಾಶೆ ರಸ್ತೆಗಳೆಲ್ಲ ಇವತ್ತು ಮರ ಮಂಡಿ ಎಲ್ಲ ಕಟ್ಕೊಂಡು ಇವತ್ತು ತುಂಬಗನಹಳ್ಳಿ ಗ್ರಾಮದ ಸುಮಾರು 80 ಜನ ಮಕ್ಕಳು ತೀತಕ್ಕೆ ಶಾಲೆಗೆ ಹೋಗಿದ್ದು, ಅವ್ರಿಗೆ ಶಾಲೆಗೆ ಹೋಗೋಕ್ಕೆ ಈಗ ಸ್ಕೂಲ್ಗೆ ಆಗ್ತಾ ಇಲ್ಲ. ಅದರಿಂದ ಮಕ್ಕಳಿಗೆ ಭಾಳ ತೊಂದರೆ ಐತೆ. ಅದಕ್ಕೋಸ್ಕರ ನಮಗೀಗ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸರ್ವೆ ಮಾಡಿ ಬೇಗ ಇಮಿಡಿಯೇಟ್ ಆಗಿ ರಸ್ತೆ ತೆರವುಗೊಳಿಸ್ತಾ ಇದ್ರೆ 83 ಜನ ಮಕ್ಕಳು ಸ್ಕೂಲ್ನ ತೆರವುಗೊಳಿಸ್ತಾರೆ. ಗ್ರಾಮ ತೀತದಿಂದ ತುಂಬಗನಹಳ್ಳಿಗೆ ರಸ್ತೆಗೆ ಅವಶ್ಯಕತೆ ಇದ್ದು ಓಡಿ ಬಿದ್ದು 2 ಹಳ್ಳನೂ ಕೊರೆದಿರೋದ್ರಿಂದ ನಮಗೆ ಓಡಾಡೋಕ್ಕೆ ತೊಂದರೆ ಆಗಿದೆ. ಇದು ಸಂಬಂಧಪಟ್ಟವ್ರಿಗೆ ಎಲ್ಲ ಮಾಹಿತಿ ತಿಳಿಸಿದ್ದು ಸಹ ಈ ಗಮನ ಹರಿಸಿಲ್ಲ. ಆ ಉದ್ದೇಶಕ್ಕೆ ಪೇಪರ್ಗೆ ಕೊಡ್ತಾ ಇದ್ದೀವಿ.